ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತು ಬುಧವಾರ ಇದೆ. ಫ್ರೆಂಡ್ಸ್, ಮನೆ ಫುಲ್ ಕತ್ಲೆ ಇದೆ. ಯಾಕಂದರೆ ಇಲ್ಲಿ ಡೇ ಟೈಮು ಕರೆಂಟ್ ಇರೋದಿಲ್ಲ, ಟೈಮಿಂಗ್ಸ್ ಇರುತ್ತೆ ಫ್ರೆಂಡ್ಸ್. ಹಳ್ಳಿಯಲ್ಲೆಲ್ಲ ಕರೆಂಟು. ಇಲ್ಲಿ ನಮ್ಮನೆ ಅಡುಗೆ ಮನೇಲಿ ಕಿಟಕಿಯಲ್ಲಿ ಕೂಡ ಬೆಳಕು ಬರೋದಿಲ್ಲ, ಯಾಕೆಂದರೆ ಹೊರಗಡೆ ಕೂಡ ಸೆಡ್ ಇದೆ, ಅದಕ್ಕೋಸ್ಕರ ಬೆಳಕು ಬರೋದಿಲ್ಲ ಇಲ್ಲಿ. ಸೊ ನಾನು ಅರಸೀಕೆರೆಗೆ ಹೋಗಿದ್ವಿ ಫ್ರೆಂಡ್ಸ್, ಶಾಪಿಂಗ್ ಅಂತ ಹೇಳ್ಬಿಟ್ಟು. ಏನೇನು ತೊಗೊಂಡು ಬಂದಿದ್ದೀನಿ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ, ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ ಕೂಡ. ಸೊ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ನನ್ನ ಮಗಳಿಗೆ ಬಾಕ್ಸು ಮತ್ತು ವಾಟರ್ ಬಾಟಲ್ಲು, ಹಾಗೆ ಇದು ಬೌಲ್ಗಳು. 40 ರೂಪೀಸ್ಗೆ 3 ಪೀಸ್ ಇದು. ಫ್ರೆಂಡ್ಸ್, ಇದು 2 ಪೀಸು ಸೇಮ್ ಇದೆ, ಇದೊಂದು ಪೀಸ್ ಮಾತ್ರ ಚೇಂಜ್ ಇದೆ, ಯಾಕಂದರೆ ಅದು 2 ಅಷ್ಟೇ ಇದ್ದಿದ್ದು. ನನಗೆ ಅದೆರಡು ಇಷ್ಟ ಆಯಿತು. ಇದು ಕೂಡ ಚೆನ್ನಾಗಿದೆ, ಬಟ್ ಒಂದೇ ಪೀಸ್ ಇದ್ದಿದ್ದು. ಪ್ಲೇಟ್ ಬಂದುಬಿಟ್ಟು 80 ರೂಪೀಸ್ 1 ಪೀಸ್ ಇದು. ನಾನು ಒಂದೇ ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ಕೂಡ. ಹಾಗೆ ನಾನು ಜ್ಯೂಸ್ದು ಗ್ಲಾಸಸ್ ತೊಗೊಂಡೆ. ಇದು ಕೂಡ 80 ರೂಪೀಸ್ಗೆ 6 ಪೀಸಸ್ಸು. ಕ್ವಾಲಿಟಿ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು, ಇದೆಲ್ಲ ಇಷ್ಟ ಆಯಿತಾ ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ವಿಡಿಯೋ ಎಡಿಟ್ ಮಾಡಬೇಕಂತ ನನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಹಾಗೆ ಇದು ಬಂದುಬಿಟ್ಟು ಕೈಗೆ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ಹಾಗೆ ಇದರಲ್ಲಿ ತುಂಬ ಮೆಮೊರೀಸ್ ಇದೆ. ಕಾಲೇಜಲ್ಲಿದ್ದಾಗ ನನ್ನ ಫ್ರೆಂಡ್ ಕೂಡ ನಾನು ಇಬ್ಬರು ಸೇಮ್ ಹಾಕ್ಕೊಳ್ತಾಯಿದ್ವಿ. ನನ್ನ ಮಗಳಿಗೆ ಬಂದು ಡೈಲಿ ವೇರ್ಗೆ ಪ್ಯಾಂಟ್ ರೇಟ್ ಅದರಲ್ಲಿನೇ ಇದೆ ಫ್ರೆಂಡ್ಸ್, 180 ರೂಪೀಸ್. ಇದು ಬಂದುಬಿಟ್ಟು ಪ್ಯಾಂಟು ತುಂಬ ಚೆನ್ನಾಗಿತ್ತು. ಕಲರ್ ಲೈಟ್ ಪಿಂಕು, ಬೇಬಿ ಪಿಂಕ್ ಇದೆ. ಅದರಲ್ಲಿ ಸ್ವಲ್ಪ ವರ್ಕ್ ಬಂದಿದೆ, ಚಮ್ಕಿ ವರ್ಕ್ ಇದೆ, ಚೆನ್ನಾಗಿದೆ. ಹಾಗೆ ಇದು ಟಾಪು ಬ್ಲ್ಯಾಕ್ ಕಲರು, ಬೇರೆ ಕಲರಲ್ಲಿ ಸಿಗಲಿಲ್ಲ, ಇದೊಂದು ಅದಕ್ಕೆ ಮ್ಯಾಚ್ ಆಯಿತು, ಅದಕ್ಕಂತ ತೊಗೊಂಡ್ವಿ ಇದನ್ನೇ. ಹಾಗೆ ಇದು ಬಾಟಲು ಮತ್ತು ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಗಟ್ಟಿನೇ ಇದೆ. 80 ರೂಪೀಸ್ ಇದು. ಹಾಗೆ ಇದು ವೈಟ್ ಅದು ಸೆಲೋ ಟೇಪು, ಬಲೂನ್ಸು, ಮತ್ತು ನನ್ನ ಮಗಳಿಗೆ ಕೋನ್ ತೊಗೊಂಡೆ ಫ್ರೆಂಡ್ಸ್. ಇದು ಇವಾಗ 5 ರೂಪೀಸ್ ಇದೆ ಕೋನು. ಮೊದಲೆಲ್ಲ 10 ಮತ್ತು 15 ಇತ್ತು, ಇವಾಗ 10 ಇಲ್ಲ ಅಂತ ಹೇಳಿದ್ರು. 15 ರೂಪೀಸ್ ಮತ್ತು 5 ರೂಪೀಸ್ ಅಂತೆ. ನಾನು 5 ರೂಪೀಸ್ 2 ತೊಗೊಂಡೆ. ಹಾಗೆ ಇದು ಬಂದುಬಿಟ್ಟು 20 ರೂಪೀಸು ಸ್ಟಿಕ್ಕರ್ಸ್ದು, ಸ್ಯಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. 10 ರೂಪೀಸ್ ಫ್ರೆಂಡ್ಸ್ ಇದು. ಇದು ಕೂಡ ನನ್ನ ಮಗಳಿಗಂತ ತೊಗೊಂಡೆ. ಇದು ಅವಳು ನಾನು ಸ್ಟಿಕ್ಕರ್ ಇಟ್ಕೊಂಡಾಗ ಅವಳು ಕೂಡ ಇಟ್ಕೊಳ್ಳೋದಕ್ಕಂತ ಇಷ್ಟಪಡ್ತಾಳೆ, ಅದಕ್ಕೋಸ್ಕರ ತೊಗೊಂಡೆ. ಇದು ಕ್ಲಿಪ್ಗಳು. ಹಾಗೆ ನನ್ನ ಮಗಳಿಗೆ ಬ್ಯಾಂಗಲ್ಸ್ ತೊಗೊಂಡೆ, 4 ಬ್ಯಾಂಗಲ್ಸ್. ಇದು 40 ರೂಪೀಸ್ ಫ್ರೆಂಡ್ಸ್. 10 ರೂಪೀಸ್ ಬೀಳುತ್ತೆ ಒಂದು ಬ್ಯಾಂಗಲ್ಗೆ. ಹಾಗೆ ನನ್ನ ಮಗಳಿಗೆ ಬಿಸ್ಕೆಟ್ ಕೂಡ ತೊಗೊಂಡೆ ಫ್ರೆಂಡ್ಸ್. ಇಲ್ಲಿ ನನ್ನ ಮಗಳಿಗೆ ಮೆಹಂದಿ ಹಾಕ್ತಾಯಿದ್ದೀನಿ. ಅವಳು ನಿದ್ದೆ ಬರ್ತಿದೆ ಅಂತ ಹೇಳಿದ್ಲು, ಸರಿ ಹಾಗೆ ಮಲ್ಕೊ ಅಂತ ಹೇಳ್ಬಿಟ್ಟು ಹಾಗೆ ಮಲಗಿಸ್ಬಿಟ್ಟು ಮೆಹಂದಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅವಳಿಗೆ ಮೆಹಂದಿ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ ಫ್ರೆಂಡ್ಸ್. ಇದೊಂದು ಪುಟ್ಟ ಲಾಗ್ ಆಗಿತ್ತು.
ನಿಮಗೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಬಾಯ್ ಬಾಯ್ 2020. ವೆಲ್ಕಮ್ ಟು 2021.